ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ದಿವಂಗತ ತಿಮ್ಮಪ್ಪ ಪಕ್ಕಳ ಪೆರ್ಮಂಕಿ ಗುತ್ತು ಇವರ ಸವಿ ನೆನಪಿಗಾಗಿ ಅವರ ಮಕ್ಕಳು ಕಟ್ಟಿಸಿಕೊಟ್ಟ ನೂತನ ಗ್ರಂಥಾಲಯ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮ ಇವತ್ತು ಮಂಗಳೂರಿನ ಹೊರವಲಯದ ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ನೆರವೇರಿತು. ನೂತನ ಗ್ರಂಥಾಲಯದ ಕಟ್ಟಡಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ದಿವಂಗತ ತಿಮ್ಮಪ್ಪ ಪಕ್ಕಳ ಪೆರ್ಮಂಕಿ ಗುತ್ತು ಅವರ ಪತ್ನಿ ವಸಂತಿ ಪಕ್ಕಳ ಗಣ್ಯರು ಸೇರಿ ಚಾಲನೆಯನ್ನ ನೀಡಿದರು. ಉದ್ಯಮಿಯಾಗಿರುವ ಅಶೋಕ್ ಪಕ್ಕಳ ಮತ್ತು ಸುಧೀರ್ ಪಕ್ಕಳ ಅಪ್ಪನ ಹೆಸರಿನಲ್ಲಿ ಊರಿಗೆ ಗ್ರಂಥಾಲಯವನ್ನ ನಿರ್ಮಿಸಿಕೊಟ್ಟ ಹಿನ್ನೆಲೆಯಲ್ಲಿ ದಿವಂಗತ ತಿಮ್ಮಪ್ಪ ಪಕ್ಕಳ ಪೆರ್ಮಂಕಿ ಗುತ್ತು ಅವರ ಪತ್ನಿ ವಸಂತಿ ಪಕ್ಕಳ ಮತ್ತು ಅವರ ಪುತ್ರ ಸುಧೀರ್ ಪಕ್ಕಳ ಪೆರ್ಮಂಕಿ ಗುತ್ತು ಇವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಗ್ರಾಮೀಣ ಪ್ರದೇಶದಲ್ಲಿ ಗ್ರಂಥಾಲಯ ನಿರ್ಮಾಣ ಆಗಿರೋದು ವಿಕಸಿತ ಭಾರತಕ್ಕೆ ಕೊಡುಗೆ ನೀಡಿದಂತಾಗಿದೆ. ಹೀಗಾಗಿ ಪಕ್ಕಳ ಕುಟುಂಬಸ್ಥರನ್ನ ಅಭಿನಂದಿಸಿದರು. ಶಾಸಕ ಭರತ್ ಶೆಟ್ಟಿ ಅವರು ಮಾತನಾಡಿ, ಪಂಚಾಯತ್ ಕಟ್ಟಡಕ್ಕೂ ಪಕ್ಕಳ ಮನೆಯವರು ಜಾಗವನ್ನು ಕೊಟ್ಟಿದ್ದಾರೆ. ಗ್ರಂಥಾಲಯ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸಮಾಜದಿಂದ ನಾವು ಏನು ಪಡೆದಿದ್ದೇವೆ ಅನ್ನೋದಕ್ಕಿಂತಲೂ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ. ಹಾಗಾಗಿ ಸಮಾಜಕ್ಕೆ ಕೊಡುವಂತಹ ದೊಡ್ಡ ಮನಸ್ಸನ್ನು ಮಾಡಿದ ಅಶೋಕ್ ಮತ್ತು ಸುಧೀರ್ ಪಕ್ಕಳ ಕುಟುಂಬಸ್ಥರಿಗೆ ಶಾಸಕ ಭರತ್ ಶೆಟ್ಟಿ ಅವರು ಅಭಿನಂದನೆಯನ್ನು ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುಧೀರ್ ಪಕ್ಕಳ ಅವರು ಮಾತನಾಡಿ, ಊರಿನ ಮಕ್ಕಳು IAS ಮತ್ತು IPS ಏನಾದರೂ ಓದೋದಿದ್ರೆ ಅವರಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡುವ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹರಿಕೇಶ್ ಶೆಟ್ಟಿ, ಉಪಾಧ್ಯಕ್ಷ ದಿನೇಶ್ ಕುಮಾರ್ ಬಜಿಲೊಟ್ಟು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನಿತಾ ವಿ ಕ್ಯಾಥರಿನ್, ಮಂಗಳೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಮಹೇಶ್ ಹೊಳ್ಳ, ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಗಾಯತ್ರಿ, ಪಂಚಾಯತ್ ಸದಸ್ಯರುಗಳಾದ ರತ್ನ, ಅಜರುದ್ದೀನ್, ಸೈನಾಜ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಅಲ್ಪ ಸ್ವಲ್ಪ ಬದಲಾವಣೆ ಕಲಿಸಿ ಹೊಸ ರೂಪ ನೀಡಿ ಸ್ಪರ್ಧಿಸಬೇಕಾಗಿ ಬೆಳೆದಿದೆ. ಬರ್ತಾ ಇರುವಂತಹ ಕಾರಣವಾಗ್ತಾ ಇರುವಂತಹ ಪ್ರಥಮ ಪುತ್ರಿಯಾಗಿ ಜನಿಸಿ ಪೆರ್ಮಂಕಿ ಗುತ್ತು ತಿಮ್ಮಪ್ಪ ಪಕ್ಕಳರವರ ಧರ್ಮಪತ್ನಿಯಾಗಿ ಕೈ ಹಿಡಿದು 5 ಗಂಡು ಹಾಗೂ 4 ಹೆಣ್ಣು ಮಕ್ಕಳನ್ನು ಪಡೆದು ತುಂಬ ಸಂಸಾರದ ಬಿಡುವಿಲ್ಲದ ಸಮಯದಲ್ಲಿ ಓದುವಿಕೆ, ಸಾಹಿತ್ಯ ಕ್ಷೇತ್ರ, ಸಂಗೀತ ಹಾಗೂ ಸ್ಥಳೀಯ ಆಲಯ ಬಹಳ ಮುಖ್ಯ ಎಂದು ಅರಿತು ತನ್ನ ಸ್ವಂತ ಜಾಗದಲ್ಲಿ ಸ್ವಂತ ಖರ್ಚಿನಲ್ಲಿ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುವ ಶ್ರೀ ಹರಿ ಅವರ ಮಕ್ಕಳಾದ ಸುಧೀರ್ ಪಕ್ಕಳ, ಅಶೋಕ್ ಪಕ್ಕಳ, ಕವಿತಾ ಪಕ್ಕಳ ಇವರೆಲ್ಲರ ಬೆಂಬಲದೊಂದಿಗೆ ಈ ಗ್ರಂಥಾಲಯದ ನಿಮ್ಮ ಪುರಸ್ಕಾರ ಮಕ್ಕಳ ಸ್ನೇಹಿತ ಪಕ್ಕಳರು ಈ ಜಾಗದ ಈ ಪಂಚಾಯತ್ ಕಟ್ಟಡ ಏನು ಕಟ್ಟಿದ್ದೇವೆ, ಈ ಜಾಗದಲ್ಲಿ ಸಹ ಬಹುಶಃ 10 ಸೆಂಟ್ ಸೌಲಭ್ಯ ಇರಬೇಕು. 10 ಸೆಂಟ್ ಜಾಗವನ್ನು ಸಹ ಇದಕ್ಕೆ ಕೊಟ್ಟಂತ ಕೊಡುಗೆ ಇದ್ದಾರೆ. ನಂತರ ಈ ಗ್ರಂಥಾಲಯ ಮಾಡಬೇಕನ್ನುವಂತ ಮನಸ್ಥಿತಿಯೊಂದಿಗೆ ಒಂದು 10 ಲಕ್ಷ ಖರ್ಚು ಮಾಡಿದ್ರು.
10 ಲಕ್ಷ ಖರ್ಚು ಮಾಡಿ ಒಂದು ಸಾರ್ವಜನಿಕ ವ್ಯಕ್ತಿ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡ್ತೇನೆ ಅನ್ನುವಂಥ ಮನೋಭಾವವನ್ನು ತೋರಿಸಿದ್ದು ನಮಗೆಲ್ಲರಿಗೂ ಸಹ ಮೇಲ್ಪಂಕ್ತಿ. ನಮ್ಮ ಹಿರಿಯರು ಮಾತನ್ನು ಹೇಳ್ತಾರೆ, ಸಮಾಜದಿಂದ ತಗೊಂಡಷ್ಟು ನಾವು ಪುನಃ ವಾಪಸ್ ಸಮಾಜಕ್ಕೆ ಕೊಡದಿದ್ರೆ ಸಮಾಜ ದುರ್ಬಲವಾಗ್ತದೆ, ಇಡೀ ಸಮಾಜವೇ ದುರ್ಬಲವಾಗ್ತದೆ. ಈ ಸಮಾಜವನ್ನು ಗಟ್ಟಿ ಮಾಡಬೇಕೆಂಬ ಮನಸ್ಥಿತಿ ಸುಧೀರ್ ಪಕ್ಕಳವರ ಮನಸ್ಸು ಮತ್ತು ಅವರ ಇಡೀ ಕುಟುಂಬದವರ ಮನಸ್ಸಲ್ಲಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಸಹ ದೇವರು ಹೆಚ್ಚಿನ ಶಕ್ತಿಯನ್ನ, ಆರೋಗ್ಯವನ್ನ, ಒಳ್ಳೆಯ ಮನಸ್ಸನ್ನ ಆಗಿ ಕೊಟ್ಟಿದ್ದಾರೆ. ಮುಂದೆ ಸಹ ಅದೇ ರೀತಿ ಅವರು ದೊಡ್ಡ ರೀತಿಯಲ್ಲಿ ಬೆಳೆಯುವಂತಹ ಆಶೀರ್ವಾದ ದೇವರು ಕೊಡ್ಲಿ ಎಂಬಂತಹ ಮಾತೊಂದಿಗೆ ಅವರಿಗೆ ಮತ್ತೊಮ್ಮೆ ಸಾರ್ವಜನಿಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಇಡೀ ಕುಟುಂಬದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದೇ ಊರಿನವರು ತಮ್ಮ ಹಿರಿಯರ ನೆನಪನ್ನು ಇಟ್ಕೊಂಡು ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡ್ತಾ ಇರುವಂಥದ್ದು ಪ್ರಾಯಶಃ ಭಾರತಕ್ಕೆ ಉತ್ತಮ ಭವಿಷ್ಯ ಇದೆ. ಭಾರತದಲ್ಲಿ ಈ ರೀತಿಯ ಕೆಲಸಗಳು ನಡೀತಾ ಇದ್ದರೆ ನಮ್ಮ ಪ್ರಧಾನಮಂತ್ರಿಯವರು ಇಟ್ಕೊಂಡಿರುವಂಥ ಸಂಕಲ್ಪ ಏನಿದೆ, ವಿಕಸಿತ ಭಾರತದ ಸಂಕಲ್ಪ, ವಿಕಸಿತ ಭಾರತದ ಸಂಕಲ್ಪಕ್ಕೆ ಪ್ರತಿ ಗ್ರಾಮದಲ್ಲೂ ಈ ರೀತಿಯ ಕೆಲಸಗಳಾದರೆ ಅದು ಖಂಡಿತವಾಗಿಯೂ 2047ರೊಳಗೆ ನಮ್ಮ ಈ ಮಕ್ಕಳನ್ನು ಇಟ್ಕೊಂಡು ಅವರು ಇಡೀ ಜ್ಞಾನದ ಭಂಡಾರವಾಗಿ ಆ ಜ್ಞಾನದ ಮುಖಾಂತರವೇ ಭಾರತ ವಿಕಸಿತ ಭಾರತ ಆಗ್ಬೋದು ಅನ್ನುವಂಥ ಒಂದು ಖುಷಿಯ ಸಂಗತಿ ಇವತ್ತು ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ದಿವಂಗತ ಶ್ರೀ ತಿಮ್ಮಪ್ಪ ಪಕ್ಕಳ ಅವರ ನೆನಪಿನಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕಾಗಿ ವಸಂತಿ ಪಕ್ಕಳ ಮತ್ತು ಅವರ ಪೂರ್ತಿ ಕುಟುಂಬಕ್ಕೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ತಾವು ಮಾಡಿರುವ ಕೆಲಸ ದೇವರ ಕೆಲಸ, ದೇಶದ ಕೆಲಸ, ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣದ ಕೆಲಸ. ಹಾಗಾಗಿ ವಿಶೇಷವಾಗಿ ತಮಗೆ ಕೈ ಮುಗಿದು ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಾಸ್ ಆದ್ರೆ KS ಹತ್ರ IAS ಆಫೀಸರ್ ಅವಳು ಮಸ್ತ್ ಟೈಮ್ ಎಲ್ಲಿದ್ದೆ. UPSC ಓದಿದ ಪ್ಲೀಸ್ ಕ್ಲಿಯರ್ ಆದಾನ ಮೀನ್ಸ್ ಬರೆನಾಗ ಕೋಚಿಂಗ್ ನಮ್ಮ ಆರ್ಥಿಕವಾದ ಸಾಮರ್ಥ್ಯ ಇರ್ತದೆ. ತಪ್ಪಾಗ ಎಂಗ್ಲ ಊರು ಏನಾಗಲ್ಲ UPSC ಎಕ್ಸಾಮ್ ಬರೆಯಂಟ ಅಕ್ಲಿ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಎಂಗ್ಲ ಅಮ್ಮನೇ ಕೊಡ್ಕೊಡೋದು. ಈಗ ಇವರು ಬೇರೆ ಉದ್ಯೋಗ KS ಹತ್ರ UPSC ಎಕ್ಸಾಮ್ಸ್ ಬರೆಯಂಟ ಎನಿ ಟೈಮ್ ಅಲ್ಲಿ ಆರ್ಥಿಕವಾದ ಒಂದು ಸಹಾಯಧನ ಕೊಡುತ್ತಿಲ್ಲ. ಎನ್ನೆಲ್ಲ ಅಣ್ಣನ ಬಾರಿ ಮಗ ಡ್ರೀಮು ಅಕ್ಲಿ ಒಂದು ಆಯ್ನ ನಮ್ಮ ಸಹಕಾರ ಕೊಡು ಎನ್ನ ಒಂದು ಪಲಾಯನ ಇನ್ನೊಂದು ಬಟ್ ಅಶೋಕ್ ಪಕ್ಕಡ ಮೇಲೆ ನಾವು ಪೂರ್ತಿ ದಾನ ಸುಧೀರ್ ಪಕ್ಕಡ ದಾರಿ ರೋಟಿ ಇತ್ತೆ ಬಿಡೋಡ್ತೀನಿ. ಏನು ಅಮ್ಮದ ಗ್ರಂಥಾಲಯ ಒನ್ ಆಫ್ ದ ಮೆಂಬರ್ 72 ಕಡೆ ಹೋಗ್ತದೆ ಅವರು ಒಂದು ಖುಷಿ. ಈ ಸಂದರ್ಭದಲ್ಲಿ ಊರದ ಜನಗಳ ಒಂದೇ ಒಂದು ಬೇಡಿಕೆ, ಊರು ಅಭಿವೃದ್ಧಿ ಅವರ ಊರದ ಮಾತ್ರ ಒಟ್ಟಿಗೆ ಸೇರಿದ ಮಾತ್ರ ಊರು ಅಭಿವೃದ್ಧಿ ಆಗ್ತೀನಿ. ಯಾಕಂದ್ರೆ ಒಬ್ಬ ಅಭಿವೃದ್ಧಿ ಇತ್ತಂಡ ಎಂಗ್ಲೆಂಡ್ ಸಹಕಾರಿಗಳು ಎಪ್ಪಲ ಕೊಡಪ್ಪ ಅಂಚೆ ಊರು ಕುಡಿದು ಬಲತ್ತೆ ಮಲ್ಲ ರಸ್ತೆ ಜನಗಳು ನಮ್ಮ ಏಪಲ ನಮ್ಮ